ಕೊರೋನಾದ ಈ ಸಂಕಷ್ಟದ ಕಾಲಘಟ್ಟದಲ್ಲಿ ಹಲವು ಸಂಘಟನೆಗಳು ಕೊರೋನಾ ರೋಗಿಗಳಿಗೆ ನೆರವಾಗುವ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು, ಮಂಗಳೂರಿನ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರ್ ಕುಡ್ಲಾ ನೇತೃತ್ವದಲ್ಲಿ 23 ಲಕ್ಷದ ಬೆಲೆಯ ಸುಸಜ್ಜಿತ ಆಕ್ಸಿಜನ್ ಒಳಗೊಂಡ ಹೈಟೆಕ್ ಆಂಬ್ಯುಲೆನ್ಸ್ ಸೇವೆಯನ್ನು ಸಂಸದ ನಳಿನ್ ಕುಮಾರ್ ಕಟೀಲು ಕಾಯಿ ಒಡೆಯುವ ಮೂಲಕ ಇಂದು ಲೋಕಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಕೊರೋನಾ ಸಂಕಷ್ಟದಲ್ಲಿ ಸಾಮಾಜಿಕ ಸೇವಾ ಸಂಘಟನೆಗಳು ಕೈ ಜೋಡಿಸಿಕೊಂಡು ಕೆಲಸ ಮಾಡಿರುವುದು ಶ್ಲಾಘನೀಯವಾಗಿದೆ. ಬಿರುವೇರ್ ಕುಡ್ಲಾ ಸಂಘಟನೆ ಈಗಾಗಲೇ ಹಲವು ಸಮಾಜಮುಖಿ ಕೆಲಸಗಳ ಮೂಲಕ ನೆರವು ನೀಡಿದ್ದು, ಇದೀಗ ಆಂಬ್ಯುಲೆನ್ಸ್ ಕೊಡುಗೆಯನ್ನ ನೀಡಿದೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ನುಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಜಾರು, ಕ್ಯೂನೆಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಬಿರುವೇರ್ ಕುಡ್ಲಾ ಸಂಸ್ಥಾಪಕ ಉದಯ್ ಪೂಜಾರಿ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಂದು ಸಂಘಟನೆ ಸಾಮಾಜಿಕ ಜವಾಬ್ದಾರಿಯಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಅದೊಂದು ಸ್ಫೂರ್ತಿಯಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೆದಿದೆ. ಈ ವರ್ಷ ಅವರು ಯೋಚನೆ ಮಾಡಿದರೆ ಈ ಜಿಲ್ಲೆಯಲ್ಲಿ ಕೊರತೆ ಇರತಕ್ಕಂಥದ್ದು ಆ್ಯಂಬುಲೆನ್ಸ್ಗಳಲ್ಲಿ ಆಕ್ಸಿಜನೇಟ್ ಆ್ಯಂಬುಲೆನ್ಸ್ ಸುಮಾರು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಮ್ಮ ಬಳಗದ ಜೊತೆ ಹಣ ಸಂಗ್ರಹ ಮಾಡಿ ಸಮಾಜದ ಕಷ್ಟದ ಕಾಲದಲ್ಲಿ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಆ್ಯಂಬುಲೆನ್ಸ್ ಮುಖಾಂತರ ಮಾಡಬೇಕು ಅಂತ ಹೇಳಿ ಇವತ್ತು ಆ್ಯಂಬುಲೆನ್ಸ್ ಬಿಡುಗಡೆಯನ್ನು ಮಾಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಭಗವಂತನನ್ನು ಹೇಗೆ ಪೂಜೆ ಮಾಡುವುದು, ಕಷ್ಟದಲ್ಲಿದ್ದವರ ಕಣ್ಣೀರನ್ನು ಒರೆಸಿ ಭಗವಂತನ ಪೂಜೆ ಮಾಡುವುದು ಅಂತ ಹೇಳತಕ್ಕಂಥ ವಿಚಾರಕ್ಕೆ ಬದ್ಧರಾಗಿರ್ತಕ್ಕಂಥವ್ರು ನಾರಾಯಣ ಗುರು. ಸೇವೆಯನ್ನೇ ಒಂದು ಮುಖವಾಗಿ ಇಟ್ಟುಕೊಂಡು ಆರಾಧನೆ ಮಾಡಿ ಆಧ್ಯಾತ್ಮಿಕ ಸೇವೆಯ ಕಲ್ಪನೆಗಳನ್ನು ಕೊಟ್ಟವರು ವಿವೇಕಾನಂದರು ಬಿಟ್ಟರೆ ಅದು ನಾರಾಯಣ ಗುರು. ಅಂಥ ನಾರಾಯಣ ಗುರುಗಳ ತತ್ವದ ಅಡಿಯಲ್ಲಿ ಕುದ್ರೋಳಿ ದೇವಸ್ಥಾನದಲ್ಲಿ ಗೋಕರ್ಣನಾಥ ಕ್ಷೇತ್ರದ ಮುಂದೆ ನಾರಾಯಣ ಗುರುಗಳ ಸ್ಮರಣೆಯ ಜೊತೆಗೆ ಅವರ ಸ್ಫೂರ್ತಿಯಿಂದ ಇವತ್ತು ಬಿರುವೇರೆ ಕುಡ್ಲಾ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಮಂಗಳೂರು ತಾಲೂಕಿಗೆ ಕೊಟ್ಟಿದೆ. ನಾನು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೊಂದು ಯುವಕರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ನೂತನವಾದ ಈ ಆಂಬ್ಯುಲೆನ್ಸನ್ನು ಬಿರುವೇರು ಕುಡ್ಲದ ಎಲ್ಲ ಪದಾಧಿಕಾರಿಗಳು ಅದನ್ನೊಂದು ಬಿರುವೇರು ಕುಡ್ಲದಿಂದ ಪರ್ಚೇಸ್ ಮಾಡಿ ಅದನ್ನು ಈ ಮಂಗಳೂರಿನ ತಾಲೂಕಿನ ಜನಗೆ, ನಮ್ಮ ಜಿಲ್ಲೆಯ ಜನರಿಗೆ ಉಚಿತವಾಗಿ ಯಾವುದೇ ಒಂದು ಪೇಷಂಟಿಗೆ ಅವರಿಗೆ ಆಸ್ಪತ್ರೆಗೆ ಹೋಗುವಂಥದ್ದು ಇರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಳಲ್ಲಿ ಅದನ್ನು ಜೋಡಿಸುವ ರೀತಿಯಲ್ಲಿ ಉಚಿತವಾಗಿ ಈ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಬಿರುವೇರು ಕುಡ್ಲದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೊಡ್ತೇನೆ. ಈ ಒಂದು ಕೆಲಸ ಸಮಾಜ, ಇಡೀ ಮಂಗಳೂರಿನ ಜನತೆ ಮೆಚ್ಚಿಕೊಳ್ಳುವಂಥ ಒಂದು ಕೆಲಸ ಕಾರ್ಯಗಳು ತಾವು ಮಾಡ್ತಾ ಇದ್ದೀರಿ. ತಮಗೆ ಇನ್ನಷ್ಟು ಶಕ್ತಿಯನ್ನು ಆ ಗೋಕರ್ಣನಾಥೇಶ್ವರದ ಸರ್ವ ದೇವರುಗಳು ಕೊಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ.